ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದ ಅರಮನೆಗಯ ಎಂಬಲ್ಲಿ ಸುಮಾರು 100 ಪರಿಶಿಷ್ಟ ಪಂಗಡದ ಕುಟುಂಬಗಳ ಮನೆಗಳಿದ್ದು ಇಲ್ಲಿ ಹರಿಯುತ್ತಿರುವ ಬಲ್ನಾಡು ಹೊಳೆಗೆ ಸಂಪರ್ಕ ಸೇತುವೆ ನಿರ್ಮಿಸಿಕೊಡಿ ಎಂದು ಸುಳ್ಯ ಮೀಸಲಾತಿ ಕ್ಷೇತ್ರದ ಶಾಸಕರು ಸಚಿವರು ಆಗಿರುವ ಎಸ್ ಅಂಗಾರ್ ಅವರಿಗೆ ಮನವಿ ಮಾಡಿದರು. ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಅರಮನೆಗಯದ 40 ದಲಿತ ಕುಟುಂಬದವರು ಚುನಾವಣೆ ಬಹಿಷ್ಕಾರದ ಬ್ಯಾನರ್ ಅನ್ನು ಇಲ್ಲಿ ಅಳವಡಿಸಿದ್ದಾರೆಂದು ಅಂಬೇಡ್ಕರ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸುಂದರ ಪಾಟಾಚೆ ಹೇಳಿದ್ದಾರೆ. ದಲಿತರ ಓಟು ಬೇಕು, ದಲಿತರ ಮಕ್ಕಳು ಆ ತೂಗು ಸೇತುವೆ ಮೇಲೆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಆಯ ತಪ್ಪಿ ಬಿದ್ದರೂ ನದಿಗೆ ಬೀಳುವ ಪರಿಸ್ಥಿತಿ ಇದ್ದರೂ ಇದುವರೆಗೂ ಶಾಸಕರು ಇಲ್ಲಿ ಬಂದು ನೋಡಿಲ್ಲ. ಶಾಸಕರು ಸುಳ್ಳು ಭರವಸೆಗಳನ್ನು ನೀಡಿ ಇಲ್ಲಿನ ಜನತೆಯನ್ನು ವಂಚಿಸಿಕೊಂಡೇ ಬಂದಿದ್ದಾರೆ. ಸಚಿವರಾದರೂ ಕೂಡ ಇಲ್ಲಿನ ಸಮಸ್ಯೆ ಬಗ್ಗೆ ಅವರಿಗೆ ಯಾವುದೇ ಗಮನ ಹರಿಸಲು ಪುರುಸೋತಿಲ್ಲ. ಈ ಬಾರಿ ಇಲ್ಲಿನ ದಲಿತ ನಿವಾಸಿಗಳು ಯಾವುದೇ ಪಕ್ಷಕ್ಕೂ ಮತ ಹಾಕುವುದಿಲ್ಲ ಎಂದು ನಿರ್ಧರಿಸಿ ಚುನಾವಣೆ ಬಹಿಷ್ಕಾರದ ಬ್ಯಾನರ್ ಅನ್ನು ಅಳವಡಿಸುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇತುವೆ ಒಂದು ಸುಮಾರು ವರ್ಷದಿಂದ ನಾವು ಇಲ್ಲಿ ಸೇತುವೆ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಓಟಲ್ಲಿ ಗೆದ್ದವರಿಗೆಲ್ಲ ನಾವು ಇದು ಕೊಡ್ತಾ ಇದ್ದೇವೆ. ಅದು ಆಗ್ತದೆ ಅಂತ ಹೇಳ್ತಾರೆ ಕೇಳುವಾಗ, ಮಾತ್ರ ಆಗುವುದು ಒಂದು ಇಲ್ಲ. ಜಲ್ಲಿ ಬರ್ತದೆ, ಸಿಮೆಂಟ್ ಬರ್ತದೆ ಅಂತ, ಕಬ್ಬಿಣ ಬರ್ತದೆ ಅಂತ ಹೇಳೋದಲ್ಲದೆ ಮಾಡುವವರು ಯಾರು ಕಾಣೋದಿಲ್ಲ. ಇನ್ನಾದರೂ ಈ ಓಟಿಗೆ ಮುಂಚೆ ಆದರೂ ಮೊನ್ನೆಂದು ಪಾರ್ಟಿ ಬಂದಿದ್ದರು ಸುದ್ದಿ ಬಿಡುಗಡೆಯವರು ಫೋಟೋ ತೆಗಿಲಿಕ್ಕೆ. ಇಲ್ಲಿ ಸೇತುವೆ ಆಗ್ತಾ ಉಂಟು ಅಂತೇಳಿ ಅವರಿಗೆ ಯಾರೋ ಹೇಳಿದ್ರಂತೆ. ಹಾಗೆ ಫೋಟೋ ತೆಗಿಲಿಕ್ಕೆ ಅಂತ ಬಂದದ್ದು ಅಂತ ನಮ್ಮ ಮನೆಯವರಿಗೆ ಕಾಣಲಿಕ್ಕೆ ಸಿಕ್ಕಿದ್ರಂತೆ. ಹಾಗೆ ನೋಡಿದರೆ ಇಲ್ಲಿ ಬಂದು ನೋಡಿದರೆ ಯಾರೂ ಇಲ್ಲ. ಒಂದು 5-6 ವರ್ಷ ಹಿಂದೆ ಇದೇ ಪಾಲದಲ್ಲಿ ರಿಪೇರಿ ಮಾಡುವಾಗ ಕೂಲಿ ಕಾರ್ಮಿಕರು 3 ಜನ ಬಿದ್ದಿದ್ದಾರೆ ನೀರಿಗೆ. ಅದು ತುಂಬ ಇಲ್ಲಿ ತಾಗಿ ಏನೋ ಪೆಟ್ಟಾಗಿದೆ. ಅದೇನೋ ಬಚ್ಚ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತು ಮೊನ್ನೆ ಇಲ್ಲಿ ಗುದ್ದಲಿ ಪೂಜೆ ದಿವಸ ಅಂಗಾರು ನಾವು ಹೋಗಿದ್ದೆವು, ಒಂದು ಇಲ್ಲಿನವರು. ಆಗ ಅವರು ಹೇಳಿದರು, ಕೇಳುವಾಗ ಹೇಳಿದರು 64 ಲಕ್ಷ ಇದಾಗಿದೆ, ಸ್ಯಾಂಕ್ಷನ್ ಆಗಿದೆ. ಅದನ್ನು ಆದಷ್ಟು ಬೇಗ 1 ವಾರದಲ್ಲಿ ನಿಮಗೆ ಅಲ್ಲಿಗೆ ಜನ ಕಳಿಸ್ತೇವೆ, ನೋಡಲಿಕ್ಕೆ ಇಂಜಿನಿಯರ್ ಬರ್ತಾರೆ ಹಾಗೆ ಅಂತ ಹೇಳಿದರು. 1 ವಾರ ಬಿಟ್ಟು ಈಗ ಅಂಥ ವಾರ ಒಂದು 10 ಆಯಿತು, ಇವತ್ತವರೆಗೆ ಬಂದಿಲ್ಲ ಯಾರು. ಒಂದು ಚುನಾವಣೆ ಬಹಿಷ್ಕಾರ ಮಾಡಿದ್ವಿ. ಕಾರಣ ಏನಂತ ಹೇಳಿದರೆ, ಸುಮಾರು ಒಂದು 40 ವರ್ಷಗಳಿಂದ ಈ ಒಂದು ಸೇತುವೆಗೆ ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಅಂಬೇಡ್ಕರ್ ರಕ್ಷಣಾ ವೇದಿಕೆಯಿಂದ ಕೂಡ ಸುಮಾರು ಸಲ ನಾವು ಪ್ರತಿಭಟನೆ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡಿದ್ದೀವಿ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡಿದರು. ಹಿಂಬರ ಬರೋದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಆಗೋದಿಲ್ಲ. ಸುಮಾರು 40 ವರ್ಷಗಳಿಂದ ಇವರು ಮಾನ್ಯ ಶಾಸಕರಾಗಿ ಇಲ್ಲಿ ಸುಳ್ಯದಲ್ಲಿ ಆಗಿ ಈಗ ಸಚಿವರಾಗಿದ್ದಾರೆ. ಇವತ್ತುವರೆಗೆ ಇಲ್ಲಿ ಈ ಸೇತುವೆ ನೋಡಲಿಕ್ಕೆ ಕೂಡ ಬಂದಿಲ್ಲ. ಇವರು ಅದರ ಮೊದಲು ಕೂಡ ಇವರು ಮನವಿ ಮಾಡಿದರು. ಮನವಿ ಮಾಡಿದಾಗ ಅವರು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಓಟು ಕೊಡುವಾಗ ನಿಮಗೆ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ನಂತರ ನಿಮ್ಮ ಓಟೆ ನಮಗೆ ಬೇಡ ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ವಿಚಾರವನ್ನು ಅವರು ಹೇಳ್ತಿದ್ದಾರೆ. ಹಾಗಾದರೆ ನಮ್ಮ ಓಟು ಬೇಡ ಅಂತೇಳಿ ಈ ರೀತಿ ನಮ್ಮ ಬಡವರಿಗೆ, ಒಂದು ದಲಿತರಿಗೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ. ಯಾಕಂದರೆ ಅವರು ಕೂಡ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರು. ಇವತ್ತು ಇಡೀ ಅವರು BJP ಸರ್ಕಾರ ಎಲ್ಲ ಕಡೆ ಇದೆ, ಆದರೂ ಕೂಡ ಇವತ್ತು ಪಂಚಾಯತಿಯಿಂದ ಮೇಲೆವರೆಗೂ ಕೂಡ ಅಧಿಕಾರದಲ್ಲಿದೆ. ಇವತ್ತು ನಮಗೆ ಈ ಒಂದು ಸೇತುವೆ ಇವರು ನಿರ್ಮಾಣ ಮಾಡದಿರೋಕ್ಕೆ ಕಾರಣ ಏನಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ, ಇವರು ರಾಜಕೀಯದ ಇದರಲ್ಲಿ ಮಾತ್ರ ಇವರು ಅಂದರೆ ಓಟು ಬರುವಾಗ ಮಾತ್ರ ನಮಗೆ ಓಟು ತಗೊಳ್ಳುವ ಒಂದು ಉದ್ದೇಶಕ್ಕೆ ಮಾತ್ರ ಒಂದು ಸುಳ್ಳು ಭರವಸೆಯನ್ನು ಕೊಡ್ತಾರೆ. ಯಾಕಂತ ಹೇಳಿದರೆ, ಮೊನ್ನೆ ಅಲ್ಲಿ ರೋಡ್ ಮಾಡುವಾಗ ಕೂಡ ಇವರು ಒಂದು ಭರವಸೆ ಕೊಟ್ಟರು. ಏನಂತ ಹೇಳಿದರೆ 64 ಲಕ್ಷ ರೂಪಾಯಿ ಈ ಸೇತುವೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಇದು ಸುಳ್ಳು ಭರವಸೆ ಹೇಳುವುದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದರ ಮೊದಲು ಕೂಡ ಒಂದು ಸಲ ಹೇಳಿದ್ದಾರೆ, ಈ ಸೇತುವೆ ನಿರ್ಮಾಣ ಆಗ್ತದೆ, ಇವತ್ತು ಜಲ್ಲಿ ಬರ್ತದೆ, ಇದು ಕಬ್ಬಿಣ ಬರ್ತದೆ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಮಾಡ್ತಾರೆ. ಇಂಜಿನಿಯರ್ ಬರ್ತಾರೆ ಅಂತ ಹೇಳಿಬಿಟ್ಟು ಸುಳ್ಳು ಭರವಸೆಯನ್ನು ಕೊಡುವುದು ಬಿಟ್ಟರೆ ಬೇರೆ ಯಾವುದೇ ಒಂದು ಕೆಲಸ ಇವರು ನಮ್ಮ ಸುಳ್ಯ ಮಾನ್ಯ ಶಾಸಕರಾದ ಎಸ್ ಅಂಗಾರ ಅವರಿಂದ ಆಗೋದಿಲ್ಲ. ಈ ಸಲ ಅವರಿಗೆ ನಾವು ಯಾವುದೇ ಪಕ್ಷ ಬಂದರೂ ಕೂಡ ನಾವು ಈ ಸಲ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತಿದ್ದೀವಿ. ಯಾವುದೇ ಪಕ್ಷಕ್ಕೆ ನಾವು ಓಟು ಕೂಡ ಇವತ್ತು ಈ ಸಲ ನಾವು ಹಾಕೋದಿಲ್ಲ ಅಂತ ಹೇಳುವ ಒಂದು ಮಾತನ್ನು ನಾನು